ನೇಮ ಭೂತಕೋಲ ಎಂಬುದು ತುಳುನಾಡಿನ ಜಾನಪದ ಕಲೆ ಸಂಸ್ಕೃತಿ. ಇದನ್ನ ನೋಡೋದೇ ಚಂದ. ಇಲ್ಲಿ ಪುರುಷ ಪಾತ್ರಧಾರಿಗಳೇ ಹೆಚ್ಚು. ಪುರುಷರೇ ತಾಸೆ ಪಡೆಯುತ್ತಾರೆ. ಆದರೆ ಇದಕ್ಕೆ ಅಪವಾದ ಎಂಬಂತೆ ಭೂತಕೋಲದಲ್ಲಿ ಯುವತಿಯೋರ್ವಳು ತಾಸೆ ಪಡೆದು ಗಮನ ಸೆಳೆದಿದ್ದಾಳೆ. ಯಾರಿಗೆ ಬನ್ನಿ ನೋಡೋಣ. ಕರಾವಳಿಯಲ್ಲಿ ಭೂತಾರಾಧನೆ ಒಂದು ಪ್ರಮುಖ ಆರಾಧನಾ ಕಲೆ. ಮುಖಕ್ಕೆ ಅರದಲಿ, ರಂಗು, ಕೆಂಪು ವಸ್ತ್ರ, ಶೃಂಗಾರವಾಗಿ ಕಾಣುತ್ತಿರುವ ಕಿರೀಟ, ಮೈಮೇಲೆ ಹೂಗಳು, ದಿಟ್ಟ ನೋಟ, ವಾದ್ಯಕ್ಕೆ ತಕ್ಕಂತೆ ಕುಣಿತ. ಇದು ಭೂತಾರಾಧನೆ ಸಂಸ್ಕೃತಿಯ ವೈವಿಧ್ಯ. ನಾದಸ್ವರ, ತಾಸೆ, ಡೋಲು ಭೂತಾರಾಧನೆಯ ಪ್ರಮುಖ ವಾದನಗಳು. ನಾದಸ್ವರಕ್ಕೆ ತಕ್ಕಂತೆ ತಾಸೆಯ ಪೆಟ್ಟು. ದೂರದಲ್ಲಿ ಇರುವವರಿಗೂ ಭೂತಾರಾಧನೆ ಗಾಂಭೀರ್ಯ ತೋರಿಸುತ್ತಿದೆ. ತಾಸೆಯ ಪೆಟ್ಟು ಇಲ್ಲದೆ ಭೂತದ ಕುಣಿತ ಇಲ್ಲ. ಭೂತಾರಾಧನೆ ಪ್ರಮುಖ ವಾದ್ಯವಾಗಿ ಬಿಟ್ಟಿದೆ. ಎಲ್ಲ ವಾದನಗಳನ್ನ ಬಾರಿಸುವವರು ಪುರುಷರಾಗಿರುತ್ತಾರೆ. ಇಲ್ಲಿ ಮಹಿಳೆಯರಿಗೆ ಅವಕಾಶವಿಲ್ಲ. ಆದರೆ ಮಂಗಳೂರಿನ ಮೂಡುಶೆಟ್ಟಿಯ ಜಾರದ ಬಿಟ್ಟುವಿನ ನಿವಾಸಿ ಪ್ರಜ್ಞಾ ಪೂಜಾರಿ ತಾಸೆ ಪಡೆದು ಗಮನ ಸೆಳೆದಿದ್ದಾಳೆ. రెండు ವರ್ಷದ నుంచి ಸರಿ ಕಲ್ತೀನಿ. 5 ಮುಂಚೆ ತೂವೊಂದಿತ್ತೆ ಫೋನ್ ಮಕ್ಕಳು ಸೆಟ್ಟು ಪೂರ ಫೋನ ಪಪ್ಪನ ಹಾಕ್ಲು ಮಾಮನ ಹಾಕ್ಲು ಪೂರ ಫೋನಾಗ ಹಾಕ್ಲೊಟ್ಟಿಗೆ ಪೋ ತೂವೊಂದಿತ್ತೈತೆ. ತೂದು ಬೊಕ್ಕ ಫಸ್ಟ್ ಚೆಂಡೆ ಪೂರ ಕಲ್ತೊಂದಿತ್ತೆ. ಬೊಟ್ಟೊಂದಿತ್ತೆ ಚೆಂಡೆ ಬೊಕ್ಕ ಅವೇನು ತೂದು ನೆನ್ ಕಲ್ತೆ. ವರ್ಷ ಕಲ್ಪರ ಮತ್ತು ಕುಲ್ದಿಜಿ ತೂದೆ ಪಪ್ಪ ಮಾಮನ ಹಾಕ್ಲು ಬೊಕ್ಕ ಅರ್ನ ಸೆಟ್ಟದ ಹಾಕ್ಲು ಪಪ್ಪನ ಮಾಮನ ಹಾಕ್ಲ ಸೆಟ್ಟು ಫುಲ್ ಪೂರ ಸಪೋರ್ಟ್ ಮಾಡ್ತೇವೆ. ಜೈಟ್ ಪೂರ ಇಂಟ್ರೆಸ್ಟ್ದಾಗ ಮಸ್ತ್ ಇಂಟ್ರೆಸ್ಟ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟೆಡ್ ಮಾತಾಡ್ಲ ಅಂಚ ಆಸೆ ಇತ್ತೇನೆ ಕಲ್ಪಕ.
ಸಟ್ಟೆ ಉಂಡು ಅಂಚೆನ ಸಟ್ಟೆ ದಕ್ಕನೊಟ್ಟಿಗೆ ಪಕ್ಕ ಎನ್ನ ಮಲ್ಲ ಮಾಮನೊಟ್ಟಿಗೆ ಪೂರ ಇಂಚ ಉಲ್ಪಲ ದೋಸಿನಕಲ್ಲ ಪೂರ ನೆಟ್ಟು ತಾಸೆ ಬಿಟ್ಟು ಬಂಪಿನಂಜಿ ಅಲೆ ಬಾರಿ ಭರವಸೆ ಇತ್ತೆ ಬಂದ ಪುಂಜುಪುಲು ಎರಲಜ್ಜಿ ಅಂದೈತೆ ತಾಸೆ ಬಿಟ್ಟು ಬಂದತ್ತೆ ಮೂಲೆ ಅಲೆಗಾತ್ ಇಂಟ್ರೆಸ್ಟ್ ಉಂಡು ದೈವದ ಅಂಜಿ ಲೆಕ್ಕಬಹುದು ಒಂಜಿ ಬೊಟ್ಟುಡು ಬಂಪಿನಂಜಿ ಪದ್ಧತಿ ಬಂದ ಎಂಕಲ್ನತ್ತೆ ಒಂಜಿ ಸಟ್ಟಿಗೆ ಒಂಜಿ ಅಲೆ ಪತ್ತದ ಕುರುಸುರು ಕುಲ್ ಇಂಚ ತೂವೊಂದು ಪುನಗ ಅಕುಲು ಇಂಚ ಬಿಟ್ಟು ಐಕೈಕ್ ವಾರ ಆಧಾರ ಒಂದು ಸ್ಟೆಪ್ ಬೊಟ್ಟುಡು ಅವೆಂತೂದು ಒಲು ಬೊಟ್ಟೆರು ಸುಮ್ಮದು ಇಲ್ಲ ತೊಂದರೆ ಮಾಮನೊಕ್ಲು ಸಟ್ಟದಕುಲು ಪೂರ ಅಡ್ಡೆ ಸಪೋರ್ಟ್ ಉಳ್ಳೇರು ಐಟ್ ದಾಲ ಬರ್ಪಿನಂಚಿನ ಒಂದು ಇಜ್ಜಿ ದೇ ಪಂಡ ಐತೆ ಪ್ರತಿ ಒಂಜಿ ಕಾಲಟ್ಲ ಚೆಂಡ ಸಟ್ಟದಿಟ್ಟು ಪ್ರತಿ ಒಂಜಿ ಪಂಜಿ ಒಗ್ಲಿಪ್ಪುಂಡು ಪ್ರತಿ ಒಂಜಿಲ ಐಟ್ ತೂರ ಪೋಂಡಲ್ಲ ಐಟ್ಲ ನಿಜವಾದ ದೈವ ಒಂಜಿ ತೆಕ್ಕ ಪನಾಗ ಒಂಜಿ ಅಮ್ಮೆ ಸೂತಿಗೆ ಬರ್ಪುನ ಅವು ಒಂಜಿ ಒಂದು ಬರ್ಪುನ ಮಾತ್ರ ಬಕ್ಕದಲ ಐಟ್ ದಲ ತೊಂದರೆ ಅಜ್ಜಿ ఇంకాలం చక్కగా ఇంటికి వచ్చాను ಎಲ್ಲವರ ಮಲ್ಪಲ್ಲ ಮಲ್ತದೆ ಚಪ್ಪಪ್ಪನೊಟ್ಟಿಗೆ ಪೋಪಿನ ಅಂದು ಕಲ್ತಿನ ತಂದು ತೂದೆ ಅಲ್ಲಿ ಅಲ್ಲಿಗೆ ಮನಸ್ಸು ಹೋದು ಅಂಚ ಕಲ್ತಾನೆ ಪೂರ ಓದಲ್ಲ ಎಕ್ಸಾಮ್ ದಪ್ಪ ಪೂರ ಐತೆ ಟೀಚರ್ ಯುವತಿಯರು ಎಲ್ಲಾ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಅದರಲ್ಲೂ ಇದೀಗ ಭೂತಕೋಲದಲ್ಲೇ ಯುವತಿಯೋರ್ವಳು ತಾಸೆ ಬಡಿಯುವುದನ್ನ ನೋಡಿದ್ರೆ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟು ಅಚ್ಚರಿಗೊಳ್ತಿದ್ದಾರೆ. ಇನ್ನು ಈಕೆಯ ತಾಸೆಯ ಬಡಿತ ಪುರುಷರನ್ನ ಮೀರಿಸುವಂತಿದೆ. ಇವಳ ಈ ಕೆಲಸಕ್ಕೆ ಹೆತ್ತವರು ಹಾಗೂ ಮಾವಂದಿರು ಕೂಡ ಸಾಥ್ ನೀಡ್ತಾರೆ. ಈಕೆ ಮಾವಂದಿರ ಜೊತೆಯಲ್ಲಿ ನೇಮಕೋಲದಲ್ಲಿ ಹೋಗಿ ತಾಸೆ ಬಡಿಯುತ್ತಾಳೆ. ಸ್ಟಾರ್ಟಿಂಗ್ ಮೂಲ ಪ್ರೈಮರಿ ಮೂಲ ಮೂರ್ಶೆಡ್ಡೆ ಗೌರ್ಮೆಂಟ್ ಸ್ಕೂಲ್ ಮೂರ್ಶೆಡ್ಡೆ ಕಲಿತೆ ಬೊಕ್ಕ PU MGC ಬೋಂದೇಳ್ಡ್ ಮತ್ತೆ ಇತ್ತೆ ಯೂನಿವರ್ಸಿಟಿ ಕಾಲೇಜ್ ಮ್ಯಾಂಗ್ಳೂರು ಅಲ್ಪ ಫಸ್ಟ್ ಇಯರ್ ಡಿಗ್ರಿ ಮಂತೊಂದಿಲ್ಲ ಅಂಚ ಅಲ್ಪ ಇತ್ತೆ ಕಂಟಿನ್ಯೂ ಮಂತೊಂದಿಲ್ಲ ನಾನು 3 ವರ್ಷ ಅಲ್ಪ ಒಂದು ಬೊಕ್ಕ ಸ್ಟಡೀಸ್ ಕಂಟಿನ್ಯೂ ಮನ್ಪೆ ಐತೊಟ್ಟಿಗೆ ನಿಂದು ರಜೆ ಇತ್ತ ಟೈಮ್ ಉಡ್ ಮಾತ ಫ್ರೀ ಉಪ್ಪುನ ಪುರನೇ ಮಾಮನಕ್ಕಳು ಪೂರ ಅಕ್ಕಳು ಬೊಟ್ಟುನ ಪೂರ ತೂದು ಮಸ್ತ್ ಇಂಟ್ರೆಸ್ಟ್ ಬರ್ತಾನೆ ಐಟ್ ಫ್ರೆಂಡ್ಸ್ ಮಾತು ಅಕ್ಲೆಗ್ಲ ಮಸ್ತ್ ಖುಷಿ ಟೀಚರ್ಸ್ ನಕ್ಲೆಗೆ ಲೆಕ್ಚರರ್ಸ್ ನಕ್ಲೆ ಅಕ್ಕಳ ಸಪೋರ್ಟ್ ಮನ್ಪೇರು ಇಜ್ಜಿ ಕೊರ್ತುಜಿ ಏನೇ ಪೋತುಜಿ ಮಂದಿ ಅವು ಪಂಡ ಸೆಟ್ ಫುಲ್ ಬೋರ್ಡ್ ಆತೆ ಹೊರ್ತಿ ಗೊತ್ತಿತ್ತು ನಾಪು ಜಾತೆ. ಇನ್ನು ಪ್ರಜ್ಞಾ ಪೂಜಾರಿ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ತೋಡಿಕೊಂಡಿದ್ದು ವಿದ್ಯಾಭ್ಯಾಸದ ಜೊತೆಗೆ ಈ ಹವ್ಯಾಸ ಬೆಳೆಸಿಕೊಂಡಿದ್ದಾಳೆ. ತಂದೆಯ ಜೊತೆಯಲ್ಲಿ ನೇಮಕೋಲಕ್ಕೆ ಹೋಗಿ ತಾಸೆ ಬಡಿಯುತ್ತಾಳೆ. ಇನ್ನು ಈಕೆಗೆ ಶಿಕ್ಷಕರು ಸ್ನೇಹಿತರು ಕೂಡ ಪ್ರೋತ್ಸಾಹ ಕೊಡ್ತಾರೆ.
ಮೂಡುಶೆಟ್ಟಿಯ ಜಾರದ ಬೆಟ್ಟುವಿನ ನಿವಾಸಿ ರವಿ ಶೇರಿಗಾರ್ ನಾದಸ್ವರದಲ್ಲಿಯೇ ಪ್ರಸಿದ್ಧಿ ಪಡೆದುಕೊಂಡಿದ್ದಾರೆ. ಇವರಂತೆ ಮಗಳು ಕೂಡ ತಾಸೆ ಬಡಿಯುವುದರ ಮೂಲಕ ಫೇಮಸ್ ಆಗಿ ಬಿಟ್ಟಿದ್ದಾಳೆ. ಇನ್ನು ಈಕೆಯ ತಾಸೆ ಬಡಿತದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿಬಿಟ್ಟಿದೆ. ಆಕೆ ದೈವದ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ. ನಿಷ್ಠತೆಯ ಮೂಲಕವೇ ಎಲ್ಲವನ್ನ ಮಾಡ್ತಾಳೆ. ಆಕೆ ಎಲ್ಲವನ್ನ ನೋಡಿಯೇ ಕಲಿತುಕೊಂಡಿದ್ದಾಳೆ. ಒಟ್ಟಿನಲ್ಲಿ ತುಳುನಾಡಿನ ಜಾನಪದ ಕಲೆಗೆ ಮಹಿಳೆಯರು ತಮ್ಮದಾದ ಕೊಡುಗೆಯನ್ನ ನೀಡಿದ್ದಾರೆ. ಅದರಲ್ಲೂ ಈ ಆಧುನಿಕ ಯುಗದಲ್ಲಿ ಯುವತಿ ನೇಮ ಭೂತಕೋಲದಲ್ಲಿ ಕೈಯಾಡಿಸಿರುವುದು ಒಳ್ಳೆಯ ಬೆಳವಣಿಗೆ. ಇವಳ ಹವ್ಯಾಸಿ ತಾಸೆ ಬಡಿತಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.